ಜೈ ಶ್ರೀರಾಮ್. ಇವತ್ತಿನ ಶ್ರೀಕೃಷ್ಣ ಅಲಂಕಾರನ ನೋಡ್ಕೋತಾ ಬನ್ನಿ. ಇಂಥ ಚೋರ ಲಡ್ಡು ಚೋರ ಅಲಂಕಾರ ಚಾರು ಚೋರ ಏನೋ ಒಂದು ಬರುತ್ತೆ, ಶಾರ್ಟ್ಸಲ್ಲಿ ಹಾಕಿರ್ತೀನಿ. ಇವತ್ತು ನೋಡಿ ಒಂದು ಸಿಂಪಲ್ ಅಂದರೆ ಕೃಷ್ಣ ಮಠದಲ್ಲಿ ಯಾವ ಥರ ಮಾಡ್ತಾರೆ ಅದನ್ನು ಮೀಲ್ ಪ್ಲ್ಯಾನ್ ತೊಗೊಂಬಂದಿದ್ದೀನಿ. ನೋಡಿ ಬಾಳೆಗೊನೆ ನೋಡಿ, ಕುಂಡಿಗೆ ನಾನು ಮೊನ್ನೆ ದ್ವಾದಶಿಗೆ ಮಾಡಿದ್ನ ಆ ಬಾಳೆಹಣ್ಣನ್ನೆಲ್ಲ ಅಂಗಗಳು ತಿಂದ್ಕೊಂಡು ಹೋಗಿದ್ದು, ಅದಕ್ಕೆ ದಿಂಡನಾದರೂ ಯೂಸ್ ಮಾಡೋಣ ಅಂತ ಬಂದೆ ನಾನು. ನೋಡಿ ಇದು ಇಷ್ಟು ತುಂಬ ದೊಡ್ಡ ಬಾಳೆ ಇದು ದಿಂಡು ತೆಗೆಯೋದು ಹೇಗೆ ಅಂತ ನೋಡ್ಕೊಂಬರೋಣ. ಫಸ್ಟ್ ನಾನು ಬಾಳೆ ದಿಂಡನ್ನು ಕಟ್ ಮಾಡಿಕೊಂಡೆ. ನೋಡಿ ಈ ಥರ ಕಟ್ ಮಾಡಿಕೊಂಡು ಹೊರಗಿನ ಸಿಪ್ಪೆ ಒಂದು ಸಲ ಎಲ್ಲ ತೆಕ್ಕೊಂಡು ನೋಡಿ ಈ ಥರ ಅದಕ್ಕೆ ಕಟ್ ಕೊಡಬೇಕು, ಒಂದು ಕಟ್ ಮಾಡಿ ಆನಂತರ ನೋಡಿ ಎಲ್ಲ ಹೀಗೆ ಬಿಡಿಸ್ತಾ ಬರಬೇಕು. ಸ್ವಲ್ಪ ಶಕ್ತಿ ಬೇಕಾಗತ್ತೆ ಫಸ್ಟ್ ಸ್ಟಾರ್ಟಿಂಗೆ, ಆನಂತರ ಬರುತ್ತೆ ಅದು. ನೋಡಿ ಈ ಥರ ಹೊರಗೆ ಬಂದ ನಂತರ ಆನಂತರ ಇನ್ನೊಂದು ರೌಂಡು ತೆಗಿಬೇಕಾಗತ್ತೆ. ತುಂಬಾ ಹೆಲ್ತಿಗೆ ಒಳ್ಳೆಯದಿದು. ಇದರ ಜ್ಯೂಸ್ ಇದೆಯಲ್ಲ ಕಿಡ್ನಿ ಸ್ಟೋನನ್ನು ಕರಗಿಸುತ್ತೆ ಅಂತ ಹೇಳ್ತಾರೆ. ಪಿತ್ತಕೋಶದ ಕಲ್ಲು ವರ್ಷಕ್ಕೆ ಒಂದು ಸಲ ಆದರೂ ಈ ದಿಂಡನ್ನೆಲ್ಲ ತಿನ್ನಬೇಕು. ಕೆಸು ದಿಂಡು ಆಮೇಲೆ ತ್ವಜಂಕ್ ಅಂತ ಹೇಳ್ತಾರೆ, ಒಂದು ಹೆಸರು ಮರ್ತೋಯ್ತು ಕನ್ನಡದಲ್ಲಿ. ಅದೆಲ್ಲ ವರ್ಷಕ್ಕೊಂದು ಸಲ ತಿನ್ನಬೇಕು ನಾವು. ಈಗ ವ್ರತಕ್ಕೆ ತಿನ್ನಲಿಕ್ಕಾಗೋದಿಲ್ಲ, ವ್ರತಕ್ಕೆ ಬಾಳೆಹಣ್ಣು, ಬಾಳೆಕಾಯಿ, ಬಾಳೆ ದಿಂಡು, ಕುಂಡಿಗೆ ಇಂಥದ್ದನ್ನು ನಾವು ಯೂಸ್ ಮಾಡ್ಬೋದು. ಯಾವ ಥರ ಎಲ್ಲ ಯೂಸ್ ಮಾಡಬೇಕು ಅಂತ ನೋಡ್ಕೊಂಬರೋಣ. ನೋಡಿ ಅದು ಒಂದೇ ಸಲಕ್ಕೆ ಬರೋದಿಲ್ಲ, ಅದಕ್ಕೆ ನಾನು ವೀಡಿಯೋ ಆಫ್ ಮಾಡಿದ್ದು. ನನಗೆ ನಮ್ಮ ಬಾಡಿಗೆ ಮನೆಯವರು ವೀಡಿಯೋ ಮಾಡ್ತಾಯಿದ್ರು, ನೋಡ್ಬೋದು ದಿಂಡು ಯಾವ ಥರ ಇರುತ್ತೆ ಅಂತ. ಇನ್ನು ಹೊರಗಿನ ಸ್ವಲ್ಪ ಪೀಸ್ ಬಿಟ್ಟಿರ್ತೀನಿ, ಯಾಕೆಂದರೆ ಕೈ ಮುಟ್ಟಿ ಮುಟ್ಟಿ ಗಲೀಜಾಗೋದು ಬೇಡ, ಅಡುಗೆ ಮಾಡುವಾಗ ತೆಕ್ಕೋಬೋದು ಅಂತಂದ್ಬಿಟ್ಟು. ಆನಂತರ ಅಷ್ಟೊತ್ತಿಗೆ ಇನ್ನೊಬ್ಬರು ಬಂದು ನನಗೆ ಸಹಾಯಕ್ಕೆ, ಒಟ್ಟಿಗೆ ತೆಗಿತಾ ಬಂದ್ವಿ ನಾವು. ತೋರಿಸ್ಬಿಟ್ಟು ನೋಡಿದೆ ದಿಂಡು ಇದೆಲ್ಲ ಹೊರಗೆ ತೆಗಿಬೇಕಿನ್ನು, ಈಗಲೇ ತೆಗಿಯೋದು ಬೇಡ, ಮಾಡಿದಾಗ ತೆಗೆದ್ರೆ ಸಾಕು, ಕಲಿಜಿ ಕೂತ್ಕೊಳ್ಳುತ್ತಲ್ಲ. ಆಯ್ತು, ಆಫ್ ಮಾಡಿ. ಬಾಡಿಗೆ ಮನೆಯವರು ಆ್ಯಕ್ಚುಲಿ ನೋಡ್ಬೋದು ನೀವು ಇಲ್ಲಿ ಗಿಡಗಳೆಲ್ಲ ಹೇಗಿದ್ದಾವೆ ಅಂತಂದ್ಬಿಟ್ಟು. ಆನಂತರ ಕಟ್ಟಿ ಎಲ್ಲ ತಗೊಂಡು ಹೋಗಿ ಕೊಡೋರಿಗೆಲ್ಲ ಕೊಟ್ಟು ಆನಂತರ ನೋಡಿ ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಬಂತು, ನಮ್ಮನೆ ಹತ್ತಿರದ್ದು. ತುಂಬ ತಮಾಷೆ ಮಾಡ್ತಾ ಇರ್ತೀವಿ ನೋಡಿ. ಆನಂತರ ಇವತ್ತೊಂದು ಮೀಲ್ ಪ್ಲ್ಯಾನ್ ತೊಗೊಂಬರೋಣ ಬಂದಿದ್ದೀನಿ. ಮಠದಲ್ಲಿ ಏನು ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಗಂಜಿ, ತುದಿಯಲ್ಲಿ ಪಾಯಸ, ಆನಂತರ ಅನ್ನ, ಸಾರು, ಪುಂಡಿ, ಚಿತ್ರಾನ್ನ, ಉಪ್ಪಿನಕಾಯಿ, ಕೋಸಂಬರಿ, ಸ್ವಲ್ಪ ಕುರುಕುರು, ಆನಂತರ ನೋಡಿ ಪಲ್ಯ ಇದು, ನೆಕ್ಸ್ಟು ಸಾರು, ರಸಾಯನ, ಮಜ್ಜಿಗೆ ಹುಳಿ, ಮೊಸರು, ಇಷ್ಟೆಲ್ಲ ಮಾಡ್ಕೊಂಬಂದಿದೆ ನೋಡ್ಬೋದು. ಪುಂಡಿ ನಾನು ಬೆಳಗ್ಗೆ ಮಾಡಿದ ತಿಂಡಿ ಆ್ಯಕ್ಚುಲಿ. ನೋಡಿ ಇದೆಲ್ಲ ಏನು ಗೊತ್ತಾ, ಕೃಷ್ಣ ಮಠದಲ್ಲಿ ಚಟ್ನಿ ಒಂದು ಮಾಡಿಲ್ಲ, ಚಟ್ನಿ ಸಾಂಬಾರು ಮಾಡಿರಲಿಲ್ಲ. ಬಾಳೆ ದಿಂಡು ಯಾವ ಥರ ಹಚ್ಕೊಳ್ಳೋದು ನೋಡೋಣ. ಫಸ್ಟ್ ನೀರು ಇಟ್ಕೊಂಡು ಅದರಲ್ಲಿ ನಾರು ಬರುತ್ತೆ, ಅದನ್ನ ಕೈಯಲ್ಲಿ ಸುತ್ತಿ ತೆಗಿಬೇಕು, ಇಲ್ಲಾಂದರೆ ಸಾಂಬಾರು ಚೆನ್ನಾಗಿ ಆಗೋದಿಲ್ಲ. ಇದು ತುಂಬ ಬೆಳೆದಿರಲಿಲ್ಲ, ಯಾಕೆಂದರೆ ಮಂಗಗಳು ತಿಂದ ಕಾರಣ ತುಂಬ ಬೆಳೆದಿರಲಿಲ್ಲ, ಆದ ಕಾರಣ ತುಂಬ ಒಳ್ಳೆಯದಾಯ್ತು ನನಗೆ ಅಡುಗೆ ಮಾಡಲಿಕ್ಕೆ. ಅದನ್ನ ಪುನಃ ಚಿಕ್ಕ ಪೀಸ್ ಮಾಡಿಕೊಳ್ಳಿ, ಅದನ್ನು ವೆರೈಟಿ ಆಫ್ ಡಿಶಸ್ ಮಾಡೋಣ. ಅದನ್ನು ಮತ್ತು ಚಿಕ್ಕ ಪೀಸ್ ಮಾಡಿಕೊಂಡು ಉಪ್ಪಿನಕಾಯಿ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ ಮಾವಿನಕಾಯಿದು ಕೊಚ್ಚಿಟ್ಟಿದ್ರು ಅದನ್ನ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ರೆ ಸ್ವಲ್ಪ ಹಾಕಿ ಮಗಚಿದ್ರೆ ಇದರದ್ದು ಉಪ್ಪಿನಕಾಯಿ ರೆಡಿ ಆಗುತ್ತೆ. ಅಥವಾ ಮಜ್ಜಿಗೆ ಮತ್ತು ಹುಳಿ ಮಜ್ಜಿಗೆ ಮತ್ತು ಇದು ಉಪ್ಪು ಹಾಕಿಬಿಟ್ಟು ಉಪ್ಪಿನಕಾಯಿ ಮಾಡ್ಬೋದು. ಆನಂತರ ಒಂದು ಪಲ್ಯ ಮಾಡೋಣ. ನೋಡಿ ಫಸ್ಟಿಗೆ ಬಾಣಲಿಗೆ ಎಣ್ಣೆ ಜೀರಿಗೆ ಹಾಕ್ಕೊಳ್ಳಿ. ಆನಂತರ
ಸ್ವಲ್ಪ ಹಾಕಿ ದಿಂಡನ್ನು ಹಚ್ಚಿಟ್ಟಿರೋದನ್ನು ಹಾಕಿ ನೀರು ಹಾಕಿ ಜೀರಿಗೆ ಪುಡಿ ಉಪ್ಪು ಅರಿಶಿನ ಹಾಕಿ ಬೇಯಿಸಿ ಕೊನೆಗೆ ತೆಂಗಿನಕಾಯಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಆಗಿಬಿಡತ್ತೆ. ಈ ಪಲ್ಯ ಬೇಯೋಷ್ಟೊತ್ತರಲ್ಲಿ ನಾವು ಬಾಳೆ ದಿಂಡಿನ ಜ್ಯೂಸ್ ಮಾಡೋಣ. ಸ್ವಲ್ಪ ಸಾಕು, ಒಂದು ಒಂದು 2 ಚಮಚೆಯಷ್ಟು ಹೋಳು, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ತಿರುಗಿಸಿ ಆನಂತರ ಸೋಸಿದರೆ ಜ್ಯೂಸ್ ರೆಡಿ. ನಿಮಗೆ ಸಿಹಿ ಬೇಡ ಅನ್ನೋರು ಜ್ಯೂಸ್ ತೆಗೆದು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಉಪ್ಪು ಹಾಕ್ಕೊಂಡು ಕುಡಿಬೋದು. ಸೋಸಿ ಹಿಂಡಿ ತೆಗೀರಿ, ಜ್ಯೂಸ್ ರೆಡಿ ಆಗುತ್ತೆ. ಕಿಡ್ನಿ ಸ್ಟೋನ್ ಇರೋರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಪಲ್ಯಕ್ಕೆ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಹಾಕಿದರೆ ಆಗಿಬಿಡ್ತು. ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಎಳೆದಾಗಿದ್ದರೆ. ನೋಡಿ, ಇದು ಬೆಂದಾಯಿತು. ಆನಂತರ ಅವಲಕ್ಕಿದ್ದು ಚಿತ್ರಾನ್ನ ಮಾಡೋಣ. ಒಂದು ಅವಲಕ್ಕಿ ಕೃಷ್ಣ ಮಠದಲ್ಲೆಲ್ಲ ಸಾಧಾರಣ ಒಂದು ಅನ್ನದ್ದು ಮಾಡ್ತಾರೆ, ಒಂದು ಅವಲಕ್ಕಿದ್ದು ಮಾಡ್ತಾರೆ. ಎಲ್ಲದಕ್ಕೂ ಜೀರಿಗೆ ಹಾಕೋಕೋಣ, ಜೀರಿಗೆ ಪೆಪ್ಪರ್ ಹಾಕೋಕೋಣ. ನಾನು ಪೆಪ್ಪರ್ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಸ್ವಲ್ಪ ಅವಲಕ್ಕಿ ಹಾಕಿ ಅದಕ್ಕೆ ಅರಿಶಿನ ಹಾಕಿ ಆಮ್ಚೂರು ಪುಡಿ ಸ್ವಲ್ಪ ಉಪ್ಪು ಹಾಕಿದರೆ ಉಪ್ಪು ತೆಂಗಿನ ತುರಿ ಬೆಲ್ಲ ಬೇಕಂದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಂದು ಸ್ವಲ್ಪ ಬೇಯಿಸಿದರೆ ಆಗೋಗ್ಬಿಡುತ್ತೆ. ಚಿತ್ರಾನ್ನ ರೆಡಿಯಾಗಿಬಿಡುತ್ತೆ ಈಸಿಯಾಗಿ. ದಿನಾ ಕೃಷ್ಣ ಮಠದಲ್ಲಿ ಇದನ್ನ ಮಾಡ್ತಾರೆ. ಎಷ್ಟು ತಾಳ್ಮೆ ಇರಬೇಕು ನೋಡೋಣ. ನಾವು ಒಂದು ದಿವಸ ಮಾಡಬೇಕಿರೋ ವರ್ಷದಲ್ಲಿ ಒದ್ದಾಡಿಬಿಡ್ತೀವಿ. ನೋಡ್ಕೊಂಡು ಬನ್ನಿ. ಅರಳಿದ್ದು ಕೋಸಂಬರಿ ಮಾಡೋಣ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಅರಳು ತಗೊಂಡು ಅದಕ್ಕೆ ಸ್ವಲ್ಪ 1 ಚಮಚೆಯಷ್ಟು, 1 ಲೋಟಷ್ಟು ಅರಳು ತಗೊಂಡು ಸ್ವಲ್ಪ ಅದು ಇಳಿಯುತ್ತೆ ಅದರ ಕ್ವಾಂಟಿಟಿ. 1 ಚಮಚೆ ಮೈದಾ, ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು, ಆನಂತರ ಸ್ವಲ್ಪ ಜೀರಿಗೆ ಪುಡಿ, ಆಮೇಲೆ ಹುಳಿ ಮೊಸರು 1 ಚಮಚೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಡೀಪ್ ಫ್ರೈ ಮಾಡಿ ತೆಗೆದು ತುಂಬಾ ಅದ್ಭುತವಾಗಿ ಬರುತ್ತೆ. ನಮ್ಮದು ಲಾಸ್ಟ್ ಇಯರ್ ವಿಷ್ಣು ಪಂಚಕ ಆದಾಗ ಸೋದೆ ಮಠದಲ್ಲಿ ಅಡುಗೆ ಹುಡುಗ ಒಬ್ಬ ಈ ಥರ ಮಾಡಿದ್ದು ತುಂಬಾ ಇಷ್ಟ ಆಗಿಬಿಟ್ಟಿತ್ತು. ನಾನು ಮಾಡಬೇಕು ಅಂದ್ಕೊಂಡೆ, ಲಾಸ್ಟ್ ಇಯರ್ ಮಾಡಲಿಕ್ಕೆ ಆಗಿಲ್ಲ. ನೋಡಿ, ಈ ಥರ ಇವತ್ತು ಮಾಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ, ಕುರುಮ್ ಅಂತ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಡೀಪ್ ಫ್ರೈ ಮಾಡಿಕೊಂಡು ತೆಕ್ಕೊಳ್ಳಿ, ಆಯಿತಾ.
ಆನಂತರ ಬಾಳೆ ದಿಂಡು ಮತ್ತೊಂದು ಆಲೂಗೆಡ್ಡೆ ಹಾಕಿ ಮಜ್ಜಿಗೆ ಹುಳಿ ಮಾಡ್ಕೊಳ್ಳೋಣ. ಇನ್ನು ಅರಿಶಿನ ಹಾಕಿ ಬೇಯಿಸೋದು, ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸೋದು. ನೆಕ್ಸ್ಟ್ ತೆಂಗಿನಕಾಯಿನ ತಿರುವಿ ಹಾಕೋದು. ಇಷ್ಟೇ ಇದರಲ್ಲಿರುವಂಥದ್ದು. ನಿಮಗೆ ಬೇಕಾದರೆ ಪೆಪ್ಪರ್ ಹಾಕ್ಕೊಳ್ಳಿ, ಅಷ್ಟೇ. ಪೆಪ್ಪರ್ ನಮಗೆಲ್ಲ ತುಂಬ ಎದೆ ಉರಿ ಬರುತ್ತೆ ಅಂತ ಹಾಕೋದಿಲ್ಲ. ತುಂಬ ಸುಲಭದಲ್ಲಿ ಮಾಡ್ಬೋದು. ಈ ಥರ ಆಲೂಗಡ್ಡೆ, ಗೆಣಸು ಎಲ್ಲದರಲ್ಲೂ ಮಾರ್ತಾರೆ ಇವಾಗ. ಮರಗೆಣಸು ಎಲ್ಲದರಲ್ಲೂ ಮಾರ್ತಾರೆ. ಆಮೇಲೆ ಸಾಂಬ್ರಾಣಿ ಗೆಡ್ಡೆ ಅಂತ ಹೇಳ್ತಾರೆ, ಅದರದ್ದು ಮಾಡ್ತೀವಿ ನಾವು ಇದೇ ಥರ. ತೆಂಗಿನಕಾಯಿ ಅರ್ದು ಹಾಕಿ ಸ್ವಲ್ಪ ಕುದಿ ಬಂದ ನಂತರ ತೆಂಗಿನಕಾಯಿ ಅರಿಬೇಕಿದ್ರೆ ದಪ್ಪಕ್ಕೆ ಬೇಕಾದ್ರೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಳ್ಳಿ. ಆನಂತರ ಕುದಿ ಬಂದ ನಂತರ ಒಂದು ಅರ್ಧ ಲೋಟ ಮಜ್ಜಿಗೆ ಹಾಕಿದರೆ ರೆಡಿಯಾಗಿಬಿಡ್ತು. ನಾನು ಅದೆಲ್ಲ ಡೀಟೇಲಾಗಿ ತೋರಿಸಿಲ್ಲ, ತುಂಬ ಸಲ ತೋರಿಸಿದ್ದೀನಿ ಅಂತ. ನೋಡಿ, ಇದು ಆಗಿಬಿಡ್ತು. ಒಂದು ಕುದಿ ಬಂದ ತಕ್ಷಣ ಮಜ್ಜಿಗೆ ಹಾಕ್ಕೊಳ್ಳಿ. ಕೊನೆಗೆ ನಾನು ಒಗ್ಗರಣೆ ಎಲ್ಲ ಹಾಕ್ಕೊಂಡೆ, ವಿಡಿಯೋ ತೋರಿಸಲಿಲ್ಲ ಇದಕ್ಕೆ. ಆನಂತರ ಸಾರಿಗೆಲ್ಲ ಒಗ್ಗರಣೆ ಹಾಕ್ಕೊಂಡೆ. ಎಲ್ಲದಕ್ಕೂ ಜೀರಿಗೆ ಒಗ್ಗರಣೆ ಹಾಕಿದರೆ ಸರಿ. ಕುದಿ ಬಂದ ನಂತರ ಮಜ್ಜಿಗೆ ಹಾಕಿ ಜಾಸ್ತಿ ಕುದಿಸಬೇಡಿ. ಎಲ್ಲ ವಿಡಿಯೋನ ಡೀಟೇಲಾಗಿ ನೋಡಿ, ಎಲ್ಲ ಟಿಪ್ಸ್ ಸಮೇತ ಕೊಟ್ಟಿದ್ದೀನಿ ಈ ಸಲ. ಉಕ್ಕು ತಿಳಿ ಸಾರು ಮಾಡೋಣ. ಗಂಜಿ ತೆಗೆದಿಟ್ಟಿದ್ದೆ ಬೆಳಗ್ಗೆದ್ದು. ಅದಕ್ಕೆ ಪೆಪ್ಪರ್ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಆಮ್ಚೂರು ಪುಡಿ. ಈ ಸಲ ನಾನು ಮಜ್ಜಿಗೆ ಹಾಕಿಲ್ಲ, ಆಮ್ಚೂರು ಪುಡಿ ಹಾಕಿ ಮಾಡಿದೆ, ನೀವು ಕಾಣ್ಬೋದು. ಒಂದು ಕುದಿ ಬಂದ ತಕ್ಷಣ ಜೀರಿಗೆಯಲ್ಲಿ ತುಪ್ಪ ಮತ್ತು ಜೀರಿಗೆಯಲ್ಲಿ ಒಗ್ಗರಣೆ ಕೊಟ್ಟರೆ ಸಾರು ಕೂಡ ಆಗಿಬಿಡುತ್ತೆ. ಆನಂತರ ಪುನಃ ಸ್ವಲ್ಪ ಗಂಜಿ ಉಳಿದಿತ್ತು, ಅನ್ನದ ಬಸ್ದ ನೀರು ಅಂದರೆ ಉಳಿದಿತ್ತು, ಅದರಲ್ಲಿ ಗಂಜಿ ಮಾಡಿದೆ ನಾನು. ಅದನ್ನೇ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟು, ನೋಡಿ ಇದು ಆಗಿಬಿಡ್ತು ಸಾರು. ಒಂದು ಕುದಿ ಬಂದರೆ ನೋಡಿ ಗಂಜಿ ಮಾಡೋಣ ಈಗ. ನೋಡಿ, ತೆಂಗಿನಕಾಯಿ ಹಾಲು ಗಂಜಿ ತುಂಬ ಸಲ ತೋರಿಸಿದ್ದೀನಿ, ಅದಕ್ಕೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ತೋರಿಸಿದ್ದೀನಿ ಇವತ್ತು. ಫಸ್ಟ್ ನೋಡಿ, ಆ ಗಂಜಿ ಬಸ್ದ ನೀರಿರುತ್ತಲ್ಲ ಅದನ್ನ ಕುದಿಯೋಕ್ಕೆ ಇಟ್ಬಿಡಿ. ಆನಂತರ ಅದಕ್ಕೆ ಅನ್ನ ಹಾಕ್ಕೊಳ್ಳಿ, ಕುದೀಲಿ. ಅದು ಕುದ್ದ ನಂತರ ಅದಕ್ಕೆ ತೆಂಗಿನಕಾಯಿ ಹಾಲು ಹಾಕಿ ಒಂದು ಚಿಕ್ಕ ಕುದಿ ಬಂದರೆ ಸಾಕು. ನೋಡಿ ಆಗಿಬಿಡ್ತು ಗಂಜಿ. ಅದಕ್ಕೆ ಕುದೀತು ನೋಡಿ, ಕುದ್ದಾಗ ಹಾಲು ಹಾಕಿದೆ, ಕಾಣ್ಬೋದು ನೀವಿಲ್ಲಿ. ಒಂದು ಕಡಿ ತೆಂಗಿನಕಾಯಿದ್ದು ನಾನು ರಸಾಯನಕ್ಕೆ, ಇದಕ್ಕೆ, ನೆಕ್ಸ್ಟ್ ಪಾಯಸಕ್ಕೆ ಎಲ್ಲನೂ ಹಾಕ್ಕೊಂಡಿದ್ದೆ. ಸ್ವಲ್ಪ ಸ್ವಲ್ಪ ಮಾಡಿದೆ, ಇಬ್ಬರಿಗಾಗುವಷ್ಟು ಮಾತ್ರ ನಾನು ಈ ಅಡುಗೆಗಳನ್ನೆಲ್ಲ ಮಾಡಿದ್ದೆ. ಆದರೂ ಎಲ್ಲ ಉಳ್ಕೊಂಡಿದೆ ಈಗ. ನೋಡಿ, ಇದೂ ಆಗಿಬಿಡ್ತು ಗಂಜಿ ಕೂಡ. ನೋಡಿ, ಮಜ್ಜಿಗೆ ಹುಳಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ಕಾಣ್ಬೋದು ಇಲ್ಲಿ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಆನಂತರ ಪಾಯಸ ಮಾಡೋಣ. ಬಾಣಲಿಗೆ ತುಪ್ಪ ಹಾಕಿ ರವೆನ ಹುರ್ಕೊಳ್ಳಿ. ಎರಡು ಲೋಟೆ ಪಾಯಸಕ್ಕೆ 2 ಚಮಚ ರವೆ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು. 1 ಚಮಚ ತುಪ್ಪ ನೀಟಾಗಿ ಹುರಿದ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ, ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಉಪ್ಪಿಟ್ಟು ಥರನೇ. ಆನಂತರ ಅದಕ್ಕೆ ಬೆಲ್ಲ, ತೆಂಗಿನಕಾಯಿ ಹಾಲು ಹಾಕಿದರೆ ಪಾಯಸ ರೆಡಿ. ಏಲಕ್ಕಿ ಎಲ್ಲ ಹಾಕುವ ರಗಳೆನೇ ಇಲ್ಲ ಈ ವ್ರತಕ್ಕೆ. ತೆಂಗಿನಕಾಯಿ ಹಾಲಂತೂ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ ಇದಕ್ಕೆ. ಜಾಸ್ತಿ ಸ್ವೀಟ್ ಹಾಕಬೇಡಿ, ಬಾಯಿ ಕಟ್ಟುತ್ತೆ. ಆನಂತರ
ನೋಡಿ ಆಗಿಬಿಡ್ತು ಇದು. ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಬೆಲ್ಲ ಇದು ಹಾಕಿದರೆ ಆಗಿಬಿಡುತ್ತೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡೆ ಅಷ್ಟೇ, ಕಡಿಮೆ ಆಗಿತ್ತು ಅನ್ನಿಸ್ತು. ಆಮೇಲೆ ಅನ್ನಿಸ್ತು ತೆಂಗಿನಕಾಯಿ ಹಾಲೇ ಹಾಕ್ಬೋದಿತ್ತು ಅಂತಂದ್ಬಿಟ್ಟು. ಇದು ಬೆಂದಿದೆ. ಬೆಂದ ನಂತರ ಸಕ್ಕರೆ ಅಥವಾ ಬೆಲ್ಲ ಹಾಕಿ, ಅದು ಹಾಕಿದ ನಂತರ ಬೇಯೋದಿಲ್ಲ, ಆದ ಕಾರಣ ರವೆ ಬೇಯೋದಿಲ್ಲ. ಬೆಲ್ಲ ಹಾಕಿದ ನಂತರ, ಬೆಂದ ನಂತರ ಹಾಕಿ ನೋಡಿ. ಆನಂತರ ಮಿಕ್ಸ್ ಮಾಡಿಬಿಟ್ಟು ತೆಂಗಿನಕಾಯಿ ಹಾಲು ಹಾಕಿದರೆ ಹಾಗೇ ಹೋಯಿತು. ಆ ಉಳಿದ ಹಾಲಿಗೆ ಸ್ವಲ್ಪ ಬಾಳೆಹಣ್ಣು ಬೆಲ್ಲ ಹಾಕಿ ರಸಾಯನ ಮಾಡಿದ್ದೆ ನಾನು. ನೋಡಿ ಇದೊಂದು ಕುದಿ ಬಂದರೆ ಪಾಯಸನೂ ರೆಡಿ ಆಗಿಬಿಡ್ತು. ಆನಂತರ ಆಲೂಗಡ್ಡೆ ಚಿಪ್ಸ್ ಮಾಡೋಣ ಅಂದ್ಕೊಂಡೆ. ನೋಡಿ ಆಲೂಗಡ್ಡೆನ ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿ ತೊಳ್ಕೊಂಡು ಬಂದೆ. ಅದರ ಸ್ಟಾರ್ಚ್ ಎಲ್ಲ ಹೋಗಬೇಕು. ಆನಂತರ ಈ ಬಟ್ಟೆಯಲ್ಲಿ ಇಟ್ಟು ಸ್ವಲ್ಪ ಒತ್ತಿ ತೆಗಿಬೇಕು. ನಂದು ಕ್ಯಾಮರಾ ಆಫ್ ಆಗಿದ್ದು ನನಗೆ ಗೊತ್ತಾಗಿಲ್ಲ, ಇನ್ನೂ ಡೀಟೇಲಾಗಿ ತೋರಿಸ್ಬೋದಿತ್ತು. ಬಟ್ಟೆಯಲ್ಲಿ ಒತ್ತಿ ಒತ್ತಿ ಎಕ್ಸ್ಟ್ರಾ ನೀರೆಲ್ಲ ತೆಗೆದು ಬಿಡಿ ಅಷ್ಟೇ, ಒಣಗಿದ ಬಟ್ಟೆನಲ್ಲಿ. ಆನಂತರ ಎಣ್ಣೆಯಲ್ಲಿ ಕರೆದ ನಂತರ ಕೆಳಗೆ ಹಾಕಿದ ನಂತರ ಚಿಟಿಕೆ ಉಪ್ಪು ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಸುಲಭದಲ್ಲಿ ಆಗುತ್ತೆ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಬೇಕಿದ್ರೆ ಈ ಥರ ಏನೂ ತೊಂದರೆ ಇಲ್ಲ. ನೋಡಿ ಕಾಯಿಸಿ 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 ತೆಗೆದೆ. ಸ್ವಲ್ಪ ಎಣ್ಣೆಯಲ್ಲೇ ಎಲ್ಲ ಕಾಯಿಸಿ ತೆಗೆದೆ ನಾನು. ಕುರುಮ್ ಚಿಪ್ಸಿಗೆ ಸ್ವಲ್ಪ ಚಿಟಿಕೆ ಉಪ್ಪಾಕಿ ಇಷ್ಟು ಕ್ರಿಸ್ಪಾಗಿ ಬಂದಿದೆ ಕಾಣ್ಬೋದು. ಸಾರು ಜೊತೆ ತುಂಬ ಚೆನ್ನಾಗಾಗತ್ತೆ ಇದು. ನೋಡಿ ಅದ್ಭುತವಾಗಿ ಬಂದಿತ್ತು ನಮ್ಮ ಚಿಪ್ಸು. ಬಟ್ ತುಂಬ ವೆಯ್ಟ್ಗೆ ಏನಾಗುತ್ತೆ, ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ನೋಡಿ ಊಟ ರೆಡಿ ಆಗಿಬಿಡ್ತು ಎಲ್ಲರದು. ಗಂಜಿ ಫಸ್ಟು, ತುದಿಯಲ್ಲಿ ಪಾಯಸ ತಿನ್ನಬೇಕು, ಗಂಜಿ ನೆಕ್ಸ್ಟು, ಸಾರನ್ನ, ಆನಂತರ ಚಿತ್ರಾನ್ನ, ಕೋಸಂಬರಿ ಪಲ್ಯ ಎಲ್ಲ ಖಾಲಿ ಮಾಡ್ಕೊಂಬನ್ನಿ. ಆನಂತರ ಪುಂಡಿ ರಸಾಯನ ಹಾಕ್ಕೊಂಡು ಪಾಯಸ ಹಾಕ್ಕೊಂಡು ತಿನ್ನಿ. ಇದು ಕ್ರಮ. ಅನ್ನದ ಮೇಲೆ ತುಪ್ಪ ಹಾಕೋದನ್ನು ಮರಿಬೇಡಿ. ರಸಾಯನ, ಮಜ್ಜಿಗೆ ಹುಳಿ, ಮೊಸರು ಇದೆಲ್ಲ ತುಂಬ ಇಂಪಾರ್ಟೆಂಟು. ನೋಡಿ ವ್ರತದ ಅಡುಗೆ ರೆಡಿ ಆಯಿತು. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಉಡುಪಿ ಸ್ಟೈಲಲ್ಲಿ ಒಂದು ವೆರೈಟಿಯಲ್ಲಿ ಮಾಡಿದೆ. ಇನ್ನು ಬಾಳೆಕಾಯಿ ಹಿಡ್ಕೊಂಡು ಇನ್ನೊಂದು ಸಲ ಬಾಳೆಕಾಯಿ ಮತ್ತು ಮಾವಿನಕಾಯಿ ಹಿಡ್ಕೊಂಡು ಇದೇ ಥರ ವ್ರತದ ಅಡುಗೆ ಮಾಡ್ಕೊಂಡು ಬರ್ತೀನಿ. ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಇಷ್ಟಪಟ್ಟು ನೋಡಿ ಕಂಪ್ಲೀಟ್. ಥ್ಯಾಂಕ್ ಯು.